ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ಇಂದಿನ ತರಗತಿನಲ್ಲಿ ಗದ್ಯಪಾಠ 4 ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪ್ರಶ್ನೋತ್ತರಗಳನ್ನು ನೋಡೋಣ. ಮಕ್ಕಳೇ, ಮೊದಲನೇದಾಗಿ ಪದಗಳ ಅರ್ಥ. ಗ್ರಹಣ ಶಕ್ತಿ. ಗ್ರಹಣ ಶಕ್ತಿ ಅಂದರೆ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ. ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ. ಅಮರ, ಶಾಶ್ವತ. ಬುನಾದಿ, ತಳಹದಿ ಅಥವಾ ಅಡಿಪಾಯ. ತಳಹದಿ ಅಥವಾ ಅಡಿಪಾಯ. ಬೆರಗು ಅಂದರೆ ಆಶ್ಚರ್ಯ. ಬೆರಗು, ಆಶ್ಚರ್ಯ. ಭಾವೋದ್ರೇಕ ಅಂದರೆ ಭಾವನಾ ಪರವಶತೆ. ಮೊಳಗು, ಧ್ವನಿ ಮಾಡು. ಧ್ವನಿ ಮಾಡು. ಅನುಪಮ, ಎಣೆಯಿಲ್ಲದ ಅಥವಾ ಹೋಲಿಸಲಾರದ. ಬೇಗೆ, ಸಂಕಟ. ಬೇಗೆ ಅಂದರೆ ಸಂಕಟ. ಮಂತ್ರಮುಗ್ಧ, ಮೌನ ಅಥವಾ ಆಶ್ಚರ್ಯಚಕಿತ. ಮೌನ, ಆಶ್ಚರ್ಯಚಕಿತ. ವ್ಯಾಪಕ ಅಂದರೆ ವಿಸ್ತಾರವಾದ. ವ್ಯಾಪಕ ಅಂದ್ರೇನು? ವಿಸ್ತಾರವಾದ. ಮಕ್ಕಳೇ, ಈಗ ಅಭ್ಯಾಸ ನೋಡುವ. ಮೊದಲನೇದು, ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ತಂದೆ ತಾಯಿಯರ ಹೆಸರೇನು ಅಂತ ಕೇಳಿದ್ದಾರೆ. ಉತ್ತರ, ರಾಧಾಕೃಷ್ಣನ್ ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಈಗ ಎರಡನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು? ಉತ್ತರ, ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬುದಾಗಿತ್ತು. ಮಕ್ಕಳೇ, ಈಗ ಮೂರನೇ ಪ್ರಶ್ನೆ, ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗಿಸಿಕೊಂಡರು? ಉತ್ತರ, ರಾಧಾಕೃಷ್ಣನ್ ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಮಾತ್ರ ಪಡೆದುಕೊಂಡು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ನೀಡುತ್ತಿದ್ದರು. ಈಗ ನಾಲ್ಕನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ? ಉತ್ತರ, ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತಿದೆ. ಯಾವ ಹೆಸರಿನಿಂದ ಆಚರಿಸಲಾಗುತ್ತಿದೆ? ರಾಷ್ಟ್ರೀಯ ಶಿಕ್ಷಕರ ದಿನ ಎಂಬ ಹೆಸರಿನಿಂದ ಆಚರಿಸಲಾಗುತ್ತಿದೆ. ಸೊ ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಅಂತ ಕೇಳಿದರೆ. ಉತ್ತರ, ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ಇದು ನನಗೆ ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ನುಡಿಯುತ್ತಾ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ರಾಧಾಕೃಷ್ಣನ್ ಅವರ ಮಾತುಗಳನ್ನು ಪುನಃ ನುಡಿದರು. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು? ಉತ್ತರ, ರಾಧಾಕೃಷ್ಣನ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವು ತಿರುಪತಿಯ ಹರ್ಮಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ವೆಲ್ಲೂರಿನ ವೂಲ್ ಕಾಲೇಜ್ನಲ್ಲಿ BA ಪದವಿಯನ್ನು ಮುಗಿಸಿದರು. ನಂತರ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ಮಕ್ಕಳೇ, ಈಗ ಮೂರನೇ ಪ್ರಶ್ನೆ, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ. ಉತ್ತರ, ರಾಧಾಕೃಷ್ಣನ್ ಅವರದು ಬಾಹ್ಯ ರೂಪ ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯು ಒಳಹೋಗುವಂತಿರುವ ಕಣ್ಣ ನೋಟ, ಮುಗುಳ್ನಗೆಯ ಸುಳಿವುಳ್ಳವರು. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾಯಿಸಿದರೂ
ರಾಧಾಕೃಷ್ಣನ್ ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು. ಈಗ 4ನೇ ಪ್ರಶ್ನೆ ನೋಡುವ. ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನವರು ಏನು ಹೇಳಿದ್ದಾರೆ? ಉತ್ತರ: ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು, ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತಿಸಿದರು. ಮಕ್ಕಳೇ, ಈಗ 5ನೇ ಪ್ರಶ್ನೆ. ರಾಧಾಕೃಷ್ಣನ್ ಅವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು? ಉತ್ತರ: ರಾಧಾಕೃಷ್ಣನ್ ಅವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು. ಬ್ರುಸೆಲ್ಸ್ ಶ್ರೀ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿತು. ಭಾರತೀಯ ವಿದ್ಯಾಭವನದ ಬ್ರಹ್ಮವಿದ್ಯಾ ಭಾಸ್ಕರ ಬಿರುದುಗೂ ಪಾತ್ರರಾದರು. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿ ದೊರಕಿದವು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಲಾಯಿತು. ಈಗ ಈ ಮೇಲ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ: ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನಲ್ಲಿ, ಅಂದರೆ ಈಗಿನ ಚೆನ್ನೈ, ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಆಗುತ್ತೆ, ಮೊದಲ ಸೇವೆಯನ್ನು ಆರಂಭಿಸಿದರು. ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ ಪೇಟೆಯ ಟೀಚರ್ ಟ್ರೈನಿಂಗ್ ಕಾಲೇಜು, ಆಂಧ್ರದ ಅನಂತಪುರ ಹಾಗೂ ರಾಜಮುಂದ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಕಲಿತರಲ್ಲದೆ ಗಾಂಧೀಜಿ ಅವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನು ಬೆಂಬಲಿಸಿ ಲೇಖನಗಳನ್ನು ಬರೆದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಇದಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಹೀಗೆ ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ 2ನೇ ಪ್ರಶ್ನೆ. ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ವಿಶೇಷತೆಯನ್ನು ಕುರಿತು ಬರೆಯೋಣ. ಉತ್ತರ: ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಅಂದಿನ ವಾತಾವರಣದಲ್ಲಿ ಇದ್ದದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರು ಪ್ರೇಮ. ವಿದ್ಯಾರ್ಥಿಗಳೆಲ್ಲರೂ ಭಕ್ತಿ ಪ್ರೇಮದ ಚಿಲುಮೆಯಾಗಿರುವರು. ರಾಧಾಕೃಷ್ಣನ್ ಅವರನ್ನು ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟನ್ನು ಒರಗುದಿಂಬು ಹಾಗೂ ರತ್ನಗಂಬಳಿ ಹಾಸಿ ಮಲಗುವ ಸೀಟನ್ನು, ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ತಂದಿತು. ಮಕ್ಕಳೇ, ಈಗ 3ನೇ ಪ್ರಶ್ನೆ. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವೇನು? ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರ: ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು.
ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ನುಡಿದರು. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ವಾಕ್ಯಗಳ ಸಂದರ್ಭೋಚಿತ ಸ್ವಾರಸ್ಯ ವಿವರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಉತ್ತರ, ಇದರ ಆಯ್ಕೆ ನೋಡೋಣ. ಈ ಮೇಲಿನ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಗದ್ಯವನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವರು. ಇದರ ಸಂದರ್ಭ, ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಈ ಮೇಲಿನ ವಾಕ್ಯವನ್ನು ನುಡಿದರು. ಇದರ ಸ್ವಾರಸ್ಯ ನೋಡೋಣ. ಸ್ಟಾಲಿನ್ ಅವರು ಯುದ್ಧಕ್ಕೆ ತಾನೇ ಪ್ರಮುಖ ಕಾರಣರಾಗಿ ಮಾಡಿದಾಗ ರಾಧಾಕೃಷ್ಣನ್ ಅವರು ಒಳ್ಳೆಯ ಮಾತಿನಿಂದ ಅವರನ್ನು ಗೌರವಿಸಿ ಸಮಾಧಾನ ಪಡಿಸಿದರು. ಸ್ಟಾಲಿನ್ ಅವರ ಮನಸ್ಸು ಸಮಾಧಾನಗೊಂಡು ಮೇಲಿನ ಮನಸ್ಸಿನ ಮಾತನ್ನು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ, ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕು ಎಂದು ಭಾವಿಸಲಿಲ್ಲ. ಉತ್ತರ, ಆಯ್ಕೆ ಈ ಮೇಲಿನ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಗದ್ಯವನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ AN ಮೂರ್ತಿರಾವ್ ರವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವರು. ಸಂದರ್ಭ, ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ಹೀಗೆ ಬಡತನವೆಂದೂ ಅವರ ಶಿಕ್ಷಣಕ್ಕೆ ಅಡ್ಡಿಯಾಗಲಿಲ್ಲ. ಸ್ವಾರಸ್ಯ, ರಾಧಾಕೃಷ್ಣನ್ ಅವರ ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚು ಆಗಿರುವುದರಿಂದ ಬಡತನ ಅವರ ಸಾಧನೆಗೆ ತೊಡಕಾಗಿಲ್ಲದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಏರು ಜೀವನದ ಯುವಕನಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಉತ್ತರ, ಆಯ್ಕೆ ಈ ಮೇಲಿನ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಗದ್ಯವನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ AN ಮೂರ್ತಿರಾವ್ ರವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವರು. ಸಂದರ್ಭ, ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಅವರು ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಮಕ್ಕಳೇ, ಇದರ ಸ್ವಾರಸ್ಯ ನೋಡೋಣ. ಶಿಕ್ಷಕನೊಬ್ಬನ ಗೌರವ ಬೋಧನೆಯಿಂದಲೇ ವೃದ್ಧಿಸುತ್ತದೆ. ಜೊತೆಗೆ ಶಿಕ್ಷಕರ ಸೌಜನ್ಯ, ಸ್ನೇಹಶೀಲತೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಇದಕ್ಕೆ ರಾಧಾಕೃಷ್ಣನವರು ಉತ್ತಮ ಉದಾಹರಣೆಯಾಗಿರುವುದು ಈ ಮೇಲಿನ ಮಾತಿನ ಸ್ವಾರಸ್ಯವಾಗಿದೆ. ಈಗ ನಾಲ್ಕನೇ ಪ್ರಶ್ನೆ, ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ. ಉತ್ತರ, ಆಯ್ಕೆ ಈ ಮೇಲಿನ ವಾಕ್ಯವನ್ನು
ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಗದ್ಯವನ್ನು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ.ಎನ್. ಮೂರ್ತಿರಾವ್ ರವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವರು. ಸಂದರ್ಭ: ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಹೇಳುತ್ತಾ ತಮಗೆ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ ಈ ಮೇಲಿನ ವಾಕ್ಯವನ್ನು ಸ್ಟಾಲಿನ್ ಅವರು ಪುನರುಚ್ಚರಿಸಿದರು. ಸ್ವಾರಸ್ಯ ಹೀಗಿದೆ: ರಾಧಾಕೃಷ್ಣನ್ ಅವರು ಪ್ರಥಮ ಭೇಟಿಯ ಮಾತುಗಳಲ್ಲೇ ಸ್ಟಾಲಿನ್ ಅವರ ಮನ ಗೆದ್ದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಈಗ 5ನೇ ಪ್ರಶ್ನೆ: ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಉತ್ತರ: ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ಗದ್ಯವನ್ನು ಕೆ.ಎಸ್. ರತ್ನಮ್ಮ ಅವರ ಡಾಕ್ಟರ್ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಹಾಗೂ ಎ.ಎನ್. ಮೂರ್ತಿರಾವ್ ರವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಿದ್ಧಪಡಿಸಿರುವರು. ಮಕ್ಕಳೇ, ಈಗ ಸಂದರ್ಭ ನೋಡುವ. ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ. ಇಂತಹ ಮಹತ್ವಪೂರ್ಣ ಆದರ್ಶವನ್ನು ನಂಬಿದ ಶ್ರೀಯುತರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಶಿಕ್ಷಣದ ಮಹತ್ವವನ್ನು ಹೇಳುತ್ತಾ ಮೇಲಿನ ವಾಕ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸ್ವಾರಸ್ಯ: ರಾಧಾಕೃಷ್ಣನ್ ಅವರ ವಿಶ್ವದೃಷ್ಟಿ ಹಾಗೂ ಆಂತರಿಕ ಜೀವನದ ಶಿಕ್ಷಣದ ಬಗ್ಗೆ ವಿವರಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೆ ನೀಡಿರುವ 4 ಆಯ್ಕೆಗಳನ್ನು ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಇಲ್ಲಿ ನಮಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಯಾವುದು ಸೂಕ್ತ ಅಂತ ನೋಡಿ ಅದನ್ನು ಆಯ್ಕೆ ಮಾಡಿ ಬರೀಬೇಕಾಗಿ ಬರ್ತದೆ. ಮೊದಲನೇದು: ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಡ್ಯಾಶ್ ಅಂದರೆ ತಂದೆ, ತಾಯಿ, ಪತ್ನಿ, ಸಹೋದರಿ. ಇದರಲ್ಲಿ ಸರಿ ಉತ್ತರ ಪತ್ನಿ. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಪತ್ನಿ. ಎರಡನೇದು: ಮದ್ರಾಸಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ರಾಧಾಕೃಷ್ಣನ್ ಅವರು ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ಡ್ಯಾಶ್ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಧರ್ಮಶಾಸ್ತ್ರ ಅಥವಾ ತತ್ವಶಾಸ್ತ್ರ. ಇದರಲ್ಲಿ ಸರಿ ಉತ್ತರ ತತ್ವಶಾಸ್ತ್ರ. ಮೂರನೇ ಪ್ರಶ್ನೆ ನೋಡುವ. ರಾಧಾಕೃಷ್ಣನ್ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾನಿಲಯ ಡ್ಯಾಶ್ ಬನಾರಸ್, ಕೇಂಬ್ರಿಡ್ಜ್, ಆಕ್ಸ್ಫರ್ಡ್, ಉಸ್ಮಾನಿಯಾ. ಸರಿ ಉತ್ತರ ಆಕ್ಸ್ಫರ್ಡ್. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದ ದೇಶ ಡ್ಯಾಶ್ ಇಂಗ್ಲೆಂಡ್, ಕೆನಡಾ, ಅಮೇರಿಕಾ, ರಷ್ಯಾ. ಮಕ್ಕಳೇ, ಇದರ ಸರಿ ಉತ್ತರ ಕೆನಡಾ. ರಾಧಾಕೃಷ್ಣನ್ ಅವರು ರೇಡಿಯೋ ಪ್ರಸಾರ ಭಾಷಣ ಮಾಡಿದ ದೇಶ ಕೆನಡಾ. ಈಗ 5ನೇ ಪ್ರಶ್ನೆ ನೋಡುವ. ಭಾರತ ಮತ್ತು ರಷ್ಯಾ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿಸಿದವರು ಡ್ಯಾಶ್. ಯಾರ್ಯಾರು ಅಂತ ನೋಡೋಣ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸ್ಟಾಲಿನ್, C.E.M. ಜೋಡ್. ಇಷ್ಟು ಜನರಲ್ಲಿ ಸರಿಯಾದ ಆಯ್ಕೆ ಜವಾಹರ್ಲಾಲ್ ನೆಹರು. ಮಕ್ಕಳೇ, ಈಗ ಊಮೇನ್ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಬಾ ಪಟ್ಟಿಯಲ್ಲಿ ಉತ್ತರವನ್ನು ಸರಿಯಾಗಿ ಹೊಂದಿಸಿ ಬರೆಯೋಣ. ಮೊದಲನೇದು ಸ್ಟಾಲಿನ್, ಮಾಸ್ಕೋ. ಸ್ಟಾಲಿನ್, ಮಾಸ್ಕೋ. ಎರಡನೇದು ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆ. ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆ. ಭಾರತೀಯ ವಿದ್ಯಾಭವನ, ಬ್ರಹ್ಮವಿದ್ಯಾ ಭಾಸ್ಕರ. ಭಾರತೀಯ ವಿದ್ಯಾಭವನ, ಬ್ರಹ್ಮವಿದ್ಯಾ ಭಾಸ್ಕರ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ.
ಮಕ್ಕಳೇ, ಈಗ ಭಾಷಾ ಚಟುವಟಿಕೆ ನೋಡೋಣ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಜಸ್ವ ಸಂಧಿಯ ಸೂತ್ರವೇನು? ಸೊ ಜಸ್ವ ಸಂಧಿಯ ನಿಯಮವನ್ನು ನಾವು ನೋಡಬೇಕಾಗಿ ಬರ್ತದೆ. ಅದನ್ನು ನೋಡೋಣ. ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕ ಚ ಟ ತ ಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗ ಜ ಡ ದ ಬಗಳು ಜಸ್ವಾಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ವ ಸಂಧಿ. ಅಂದರೆ ಕ ಚ ಟ ತ ಪ ಅಕ್ಷರಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬಂದರೆ ಅದೇ ಜಸ್ವ ಸಂಧಿ. ಮಕ್ಕಳೇ, ಉದಾಹರಣೆ ನೋಡಿ. ವಾಕ್ ಪ್ಲಸ್ ಈಶಾ. ವಾಕ್ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಅಕ್ಷರ ಬಂದಿದೆ, ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಾದ್ರೂ ಆಗಿರ್ಬೋದು, ಸ್ವರ ಆದರೂ ಆಗಿರ್ಬೋದು ಅಥವಾ ವ್ಯಂಜನ ಆದರೂ ಆಗಿರ್ಬೋದು. ಅದು ಸಂಧಿ ಆದಾಗ ನಮಗೆ ವಾಗೀಶ, ವಾಕ್ ಈಶಾ ಬರ್ಕೊಡ್ದು ವಾಗೀಶ. ಕ ಸ್ಥಾನದಲ್ಲಿ ಗ ಅಕ್ಷರನೇ ಆದೇಶವಾಗಿ ಬರಬೇಕು. ಕಗೆ ಗನೇ ಬರಬೇಕು. ಓಕೆನಾ? ಕ ಚ ಟ ತ ಪ ಅಕ್ಷರಗಳಿಗೆ ಗ ಜ ಡ ಧ ಬಗಳೇ ಕ್ರಮವಾಗಿ ಬರ್ತಕ್ಕಂಥದ್ದು. ಅದೇ ಜಸ್ವ ಸಂಧಿಯ ಒಂದು ನಿಯಮ. ಇನ್ನು ಒಂದು ಉದಾಹರಣೆ ನೋಡುವ. ಚಿತ್ ಪ್ಲಸ್ ಆನಂದ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಥ ಅಕ್ಷರ ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಾದ್ರೂ ಆಗಿದೆ. ಇದು ಸ್ವರ ಬಂದಿದೆ, ಆ ಬಂದಿದೆ. ಸೊ ಇದು ಸಂಧಿ ಆದಾಗ ಚಿದಾನಂದ ಥ ಜಾಗದಲ್ಲಿ ಯಾವ ಅಕ್ಷರ ಬಂದಿದೆ? ದ ಆದೇಶವಾಗಿ ಬಂದಿರತಕ್ಕಂಥದ್ದು. ಆದ್ದರಿಂದ ಇದು ಜಸ್ವ ಸಂಧಿ ಅನಿಸಿಕೊಳ್ಳುತ್ತದೆ. ಅರ್ಥ ಆಯ್ತಾ? ಕಗೆ ಗನೇ ಬರಬೇಕು, ಥಗೆ ಧನೇ ಬರಬೇಕು. ಹಾಗೆ ಇಲ್ಲಿ ನೋಡಿ, ಪ ಅಕ್ಷರಗೆ ಬನೇ ಕ್ರಮವಾಗಿ, ಇದು ಕ್ರಮ. ಈ ನಿಯಮ ಏನು ಹೇಳ್ತದೆ ಅಂತಂದರೆ ಕ ಚ ಟ ತ ಪ ಅಕ್ಷರಗಳಿಗೆ ಗ ಜ ಡ ದ ಬ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಜಸ್ವ ಸಂಧಿ. ಇದಕ್ಕೆ ಕ ಅಕ್ಷರಕ್ಕೆ ಗ, ಚ ಅಕ್ಷರಕ್ಕೆ ಜ, ಟ ಅಕ್ಷರಕ್ಕೆ ಡ, ತ ಅಕ್ಷರಕ್ಕೆ ದ ಮತ್ತು ಪ ಅಕ್ಷರಕ್ಕೆ ಬನೇ ಬರಬೇಕು. ಬೇರೆದು ಬರ್ಕೊಡ್ದು. ಪ ಅಕ್ಷರಕ್ಕೆ ಬನೇ ಬರಬೇಕು. ಸೊ ಹೀಗೆ ಬಂದರೆ ಮಾತ್ರ ಅದು ಜಸ್ವ ಸಂಧಿ ಅಂತ ಅನಿಸಿಕೊಳ್ಳುತ್ತದೆ. ಈಗ ಎರಡನೇ ಪ್ರಶ್ನೆ, ಶುತ್ವ ಸಂಧಿಯನ್ನು ನಿದರ್ಶನದೊಂದಿಗೆ ವಿವರಿಸಿ ಅಂತ ಕೇಳಿದರೆ ಇದರ ನಿಯಮ ನೋಡೋಣ. ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತ ವರ್ಗಾಕ್ಷರಗಳಿಗೆ ಎದುರಾಗಿ ಶಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಬಂದರೆ ಸಂಧಿಯಾಗುವಾಗ ಸಕಾರ ಲೋಪವಾಗಿ ಆ ಸ್ಥಾನದಲ್ಲಿ ಹೊಸದಾಗಿ ಶಕಾರ, ಹಾಗೆ ತ ವರ್ಗಾಕ್ಷರಗಳೆಲ್ಲ ಲೋಪವಾಗಿ ಅದೇ ಸ್ಥಾನದಲ್ಲಿ ಹೊಸದಾಗಿ ಚ ವರ್ಗಾಕ್ಷರಗಳು ಆದೇಶವಾಗಿ ಬಂದರೆ ಇದಕ್ಕೆ ಶುತ್ವ ಸಂಧಿ ಎಂದು ಕರೆಯುವರು. ಉದಾಹರಣೆ ನೋಡೋಣ. ಮನಸ್ ಪ್ಲಸ್ ಶಾಂತಿ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಬಂದಿದೆ. ಸಕಾರ ಪ್ಲಸ್ ಉತ್ತರ ಪದದ ಮೊದಲನೇ ಅಕ್ಷರ ಶಕಾರ. ಶಕಾರ ಅಂದರೆ ನಿಯಮ ಏನು ಹೇಳ್ತಿದೆ? ಸಕಾರಗೆ ಎದುರಾಗಿ ಶಕಾರ ಬಂದಾಗ ಸಂಧಿ ಪದ ಮನಃಶಾಂತಿ. ಸೊ ಸಂಧಿ ಆದಾಗ ನಮಗೆ ಶಕಾರನೇ ಬರ್ತಕ್ಕಂಥದ್ದು. ಸಕಾರಕ್ಕೆ ಎದುರಾಗಿ ಶಕಾರನೇ ಬರಬೇಕು. ಆಗ ನಮಗೆ ಸಂಧಿಯಲ್ಲಿ ಕೂಡ ಶಕಾರನೇ ಬರ್ತದೆ. ಮನಸ್ ಶಾಂತಿ ಅಂತ ಹೇಳಲಿಕ್ಕಾಗೋದಿಲ್ಲ, ಮನಃಶಾಂತಿ ಅಂತ ಆಗುತ್ತೆ. ಸಂಧಿ ಆದಾಗ ಮನಃಶಾಂತಿ ಅಂತ ಆಗುತ್ತೆ. ಹಾಗೆ ಸಗೆ ಶ ಹೇಗೆ, ಅದೇ ರೀತಿ ತ ವರ್ಗಾಕ್ಷರಗಳು ಯಾವ್ಯಾವು? ತ ಥ ದ ಧ ನ ಪೂರ್ತಿ ವರ್ಗ. ತ ಥ ದ ಧ ನ ಇಷ್ಟು ವರ್ಗಾಕ್ಷರಗಳಿಗೆ ಯಾವುದಾದ್ರೂ ಎದುರಾಗಬಹುದು. ಅಂದರೆ ಚ ವರ್ಗಾಕ್ಷರಗಳು ಚಚ್ಚ ಜಜ್ಜನ ಇಷ್ಟು ವರ್ಗಾಕ್ಷರಗಳಲ್ಲಿ ಯಾವುದಾದ್ರೂ ಎದುರಾಗ್ಬೋದು. ಕ್ರಮ ಅಂತ ಏನೂ ಇಲ್ಲ. ಜಸ್ವ ಸಂಧಿನಲ್ಲಿ ನಾವು ನೋಡಿದ್ವಿ ಕ ಚ ಟ ತ ಪ ವರ್ಗಾಕ್ಷರಗಳಿಗೆ ಗ ಜ ಡ ದ ಬಗಳೇ ಆಗಬೇಕಾಗಿ ಬರ್ತದೆ. ಕ್ರಮವಾಗಿ ಬಂದರೆ ಮಾತ್ರ ಅದು ಜಸ್ವ ಸಂಧಿ ಅಂತ ಅನಿಸುತ್ತದೆ. ಆದರೆ ಶುತ್ವ ಸಂಧಿಯಲ್ಲಿ ಹಾಗಲ್ಲ. ತ ವರ್ಗಾಕ್ಷರಗಳು ಯಾವುದಾದ್ರೂ ಆಗಿರ್ಬೋದು. ಅದಕ್ಕೆ ನಾವಿಲ್ಲಿ ಚ ವರ್ಗಾಕ್ಷರಗಳು ಯಾವುದಾದ್ರೂ ಅಂದರೆ ಚ ಜಜ್ಜನ ಯಾವುದಾದ್ರೂ ಬಂದರೂ ಸಹ ನಮಗೆ ಲೋಪವಾಗಿ ಹೊಸದಾಗಿ ಯಾಂತಹ ಪದ ಬರ್ತದೆ ಅಂತಂದರೆ ಚ ಅಕ್ಷರಗಳೇ ಆದೇಶವಾಗಿ ಬರ್ತದೆ. ಸತ್ ಪ್ಲಸ್ ಚಾರಿತ್ರ್ಯ. ಸತ್ ಪ್ಲಸ್ ಚಾರಿತ್ರ್ಯ ಸಚ್ಚಾರಿತ್ರ್ಯ.
ಹಾಗೆ ತದ್ ಪ್ಲಸ್ ಜಾತಿ, ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯಲ್ಲಿ ದ ಅಕ್ಷರ ಬಂದಿದೆ. ದ ಪ್ಲಸ್ ಜಾತಿ, ಚಚ್ಚ ಜಜ್ಜ ಯಾವುದಾದ್ರೂ ಬರಬಹುದು ಅಂತ ಹೇಳಿದ್ದೆ. ಸೊ ದ ಪ್ಲಸ್ ಜ ಸೇರಿದಾಗ ಸಂಧಿ ಆದಾಗ ನಮಗೆ ಸಿಗುವಂತಹ ಪದ ತಜ್ಜಾತಿ. ಯಾವ್ದು ಬರ್ತಿದೆ? ಜ ಅಕ್ಷರವೇ ಆದೇಶವಾಗಿ ಬರ್ತಕ್ಕಂಥದ್ದು. ದ ಸ್ಥಾನದಲ್ಲಿ ಜನೇ ಬರ್ತಕ್ಕಂಥದ್ದು. ಇಲ್ಲಿ ಉತ್ತರ ಪದದಲ್ಲಿ ಎಂತಹ ಅಕ್ಷರ ಉಂಟು ಅದೇ ಅಕ್ಷರ ಇಲ್ಲಿ ಬರ್ತಕ್ಕಂಥದ್ದು. ಸೊ ಮಕ್ಕಳೇ, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸ ಅಕ್ಷರಕ್ಕೆ ಶ ಆದೇಶವಾಗಿ ಬರ್ತಕ್ಕಂಥದ್ದು ಮತ್ತು ಸಗೆ ಮಾತ್ರ ಶ. ಇದು ಪಾಯಿಂಟ್ ನೋಡ್ಕೊಳ್ಳಿ. ಸ ಅಕ್ಷರಕ್ಕೆ ಕ್ರಮವಾಗಿ ಶನೇ ಬರಬೇಕು. ಆದರೆ ಥ ವರ್ಗಾಕ್ಷರಗಳು ದದ್ದನ ವರ್ಗಾಕ್ಷರಗಳಿಗೆ ಚಚ್ಚ ಜಜ್ಜನ ಎದುರಾದಾಗ ನಮಗೆ ಸಂಧಿ ಆದಾಗಲೂ ಸಹ ನಮಗೆ ಇದೇ ಅಕ್ಷರಗಳು ಹೊಸದಾಗಿ ಬರ್ತಕ್ಕಂಥದ್ದು. ಚಚ್ಚ ಜಜ್ಜನ, ಅದಕ್ಕೆ ಶ ಅಥವಾ ಚ ಎರಡೇ ಬರ್ತಕ್ಕಂಥದ್ದು. ಒಂದರಲ್ಲಿ ಶ ಬರ್ತದೆ ಹೊಸದಾಗಿ ಅಥವಾ ಚ ಬರ್ತದೆ. ಚ ಅಂದರೆ ಚ ವರ್ಗ ಬರ್ತದೆ. ಸೊ ಇದು ಶ್ರುತ್ವ ಸಂಧಿ ಎಂದು ಎನಿಸುತ್ತದೆ. ಮಕ್ಕಳೇ, ಈಗ ಮೂರನೇ ಪ್ರಶ್ನೆ, ಕೊಟ್ಟಿರುವ ಪದಗಳ ಸಮಾಸ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂತಹ ಪದಗಳನ್ನ ಬಿಡಿಸ್ಬೇಕು ನಾವು. ಬಿಡಿಸಿದ ನಂತರ ಅದು ಯಾವ ಸಮಾಸ ಆಗುತ್ತೆ ಅಂತ ನೋಡೋಣ. ಮೊದಲನೇದು ಮುಕ್ಕಣ್ಣ. ಮುಕ್ಕಣ್ಣ ಈ ಪದವನ್ನು ಬಿಡಿಸಿದಾಗ 3 ಪ್ಲಸ್ ಕಣ್ಣುಳ್ಳವನು. 3 ಪ್ಲಸ್ ಕಣ್ಣುಳ್ಳವನು. ನಮಗೆ ಈ ಎರಡು ನಾಮಪದಗಳು ಸಮಾಸ ಅಂದರೆ ಏನು? ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು, ಯಾವುದಾದ್ರೂ ಒಂದು ಪದದ ಅರ್ಥ ನಮಗೆ ಪ್ರಧಾನವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವ ಅರ್ಥ ಪ್ರಧಾನವಾಗಿದೆ? ಪೂರ್ವ ಪದದ ಅರ್ಥವೋ ಅಥವಾ ಉತ್ತರ ಪದದ ಅರ್ಥವೋ? ಯಾವ ಅರ್ಥ ಪ್ರಮುಖ ಅಂತಂದರೆ ಇಲ್ಲಿ ಪೂರ್ವ ಪದದ ಅರ್ಥ ಮುಖ್ಯ ಆಗಿಲ್ಲ, ಉತ್ತರ ಪದದ ಅರ್ಥವೂ ಮುಖ್ಯವಾಗಿಲ್ಲ, ಮತ್ತು ಸಮಾಸವಾಗಿ ಬೇರೊಂದು ಪದದ ಅರ್ಥ ಮುಖ್ಯವಾಗಿ ಬರ್ತಕ್ಕಂಥದ್ದು. ಆದ್ದರಿಂದ ಇದು ಬಹುವ್ರೀಹಿ ಸಮಾಸ. ಸಮಾಸಗಳಲ್ಲಿ ಯಾವುದಾದರೂ ಒಂದು ಪದದ ಅರ್ಥ ನಮಗೆ ಪ್ರಮುಖವಾಗಿ ಸಿಗುತ್ತದೆ, ಪೂರ್ವ ಪದ ಅಥವಾ ಉತ್ತರ ಪದ. ಆದರೆ ಬಹುವ್ರೀಹಿ ಸಮಾಸ ಅಂತ ಅನಿಸಿಕೊಳ್ಬೇಕಂತಂದರೆ ಎರಡೂ ಪದದ ಅರ್ಥವೂ ನಮಗೆ ಪ್ರಮುಖ ಆಗುವುದಿಲ್ಲ. 3 ಅಂದಾಗ ನಮಗೆ ಎಂಥ ಅರ್ಥವೂ ಆಗುವುದಿಲ್ಲ. ಕಣ್ಣುಳ್ಳವನು ಅಂತ ಹೇಳಿದಾಗ ಅದು ಎಂತಹ ಅರ್ಥವೂ ನಮಗೆ ಸಿಗುವುದಿಲ್ಲ. ಆದರೆ 3 ಪ್ಲಸ್ ಕಣ್ಣುಳ್ಳವನು ಅಂತ ಸೇರಿದಾಗ ನಮಗೆ ಹೊಸ ಪದ ಮುಕ್ಕಣ್ಣ, ಅಂದರೆ ಶಿವ. ಶಿವನ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. 3 ಅಂದಾಗ ಅದು ಅರ್ಥ ಎಂತ ಇಲ್ಲ. ಹಾಗೆ ಕಣ್ಣುಳ್ಳವನು ಅಂತ ಹೇಳಿದಾಗ ಸಹ ನಮಗೆ ಯಾವ ಅರ್ಥವೂ ಸಿಗುವುದಿಲ್ಲ. ಆದರೆ ಎರಡನ್ನೂ ಸೇರಿದಾಗ ಸಮಾಸ ಪದ ಮುಕ್ಕಣ್ಣ ಆಗ್ತದೆ. ಸೊ ಮುಕ್ಕಣ್ಣ ಅಂದರೆ ಶಿವ. ಸೊ ಮುಕ್ಕಣ್ಣ ಇಲ್ಲಿ ನಮಗೇನಾಗ್ತಿದೆ? ಹೊಸ ಸಮಾಸವಾಗಿ ಬೇರೊಂದು ಪದದ ಅರ್ಥ ಇಲ್ಲಿ ಮುಖ್ಯವಾಗಿದೆ. 3 ಪೂರ್ವ ಪದದ ಅರ್ಥವೂ ನಮಗೆ ಮುಖ್ಯವಾಗಿಲ್ಲ, ಉತ್ತರ ಪದದ ಅರ್ಥವೂ ಮುಖ್ಯವಾಗಿ ಕಾಣ್ತಾ ಇಲ್ಲ. ಆದರೆ ಸಮಾಸವಾದಾಗ ನಮಗೆ ಸಿಗ್ತಕ್ಕಂತಹ ಬೇರೊಂದು ಪದ ಮುಕ್ಕಣ್ಣ, ಈ ಪದದ ಅರ್ಥ ಬಹು ಮುಖ್ಯವಾಗಿದೆ. ಸೊ ಆದ್ದರಿಂದ ಇದರ ಹೆಸರು ಬಹುವ್ರೀಹಿ ಸಮಾಸ. ಈಗ ಹಾಗೆ ಎರಡನೇ ಪ್ರಶ್ನೆ, ಹಣೆಗಣ್ಣ. ಹಣೆಗಣ್ಣವನ್ನು ಬಿಡಿಸಿದಾಗ ಮಕ್ಕಳೇ, ಹಣೆಯಲ್ಲಿ ಪ್ಲಸ್ ಕಣ್ಣುಳ್ಳವನು. ಈಗ ನೋಡಬಹುದು ಉತ್ತರ ಪದದಲ್ಲಿ ಕಣ್ಣುಳ್ಳವನು ಅಂತ ಹೇಳಿದಾಗ ನಮಗೇನು ಅರ್ಥ ಸಹ ಸಿಗ್ತಾ ಇಲ್ಲ. ಹಾಗೆ ಪೂರ್ವ ಪದವನ್ನು ನೋಡಿ ಹಣೆಯಲ್ಲಿ ಅಂತ ಹೇಳಿದಾಗ ಯಾವ ಅರ್ಥವೂ ಪ್ರಮುಖವಾಗಿ ಕಾಣ್ತಾ ಇಲ್ಲ. ಆದರೆ ಇದೆರಡು ಪದಗಳು ಸೇರಿ, ಎರಡು ನಾಮಪದಗಳು ಸೇರಿದಾಗ ಹಣೆಗಣ್ಣ, ಹೊಸದಾಗಿ ಒಂದು ಪದ ಸಿಗ್ತಾ ಉಂಟು, ಅದು ಹಣೆಗಣ್ಣ. ಸೊ ಇಲ್ಲಿ ಬಹು ಮುಖ್ಯವಾದಂತಹ ಅರ್ಥ ನಮಗೆ ಸಿಗ್ತಾ ಇದೆ. ಹಣೆಗಣ್ಣ ಅಂದರೂ ಕೂಡ ಶಿವ. ಹಣೆಯಲ್ಲಿ ಕಣ್ಣುಳ್ಳವನು ಅವನು ಯಾರು? ಶಿವನು. ಸೊ ಹಾಗಾಗಿ ಇದು ಸಹ ಬಹುವ್ರೀಹಿ ಸಮಾಸ ಅನಿಸಿಕೊಳ್ಳುತ್ತದೆ. ಮಕ್ಕಳೇ, ಈಗ ನೆಕ್ಸ್ಟ್ ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರುವ ಪದಗಳನ್ನು ನೋಡೋಣ. ವಾಗ್ದೇವಿ. ವಾಗ್ದೇವಿ ಇದನ್ನು ಬಿಡಿಸಿದಾಗ ನಮಗೆ ವಾಕ್ ಪ್ಲಸ್ ದೇವಿ ಆಗುತ್ತೆ. ಸೊ ವಾಕ್ ಪ್ಲಸ್ ದೇವಿಯಲ್ಲಿ ನೀವು ನೋಡಬಹುದು ಪೂರ್ವ ಪದದ ಕೊನೆಯಲ್ಲಿ ಕ ಅಕ್ಷರ ಪ್ಲಸ್ ಉತ್ತರ ಪದದ ಆದಿಯಲ್ಲಿ ವ್ಯಂಜನ ಬಂದಿದೆ. ಸೊ ಇದು ಸೇರಿದಾಗ ವಾಗ್ದೇವಿ. ಕ ಅಕ್ಷರದ ಸ್ಥಾನದಲ್ಲಿ ಗ ಅಕ್ಷರವು ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಇದು ನಾವು ಜಸ್ತ್ವ ಸಂಧಿ ಅಂತ ಅನಿಸಿಕೊಳ್ಳುತ್ತದೆ. ಜಸ್ತ್ವ ಸಂಧಿಯ ನಿಯಮ, ಕ
ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳೇ ಆದೇಶವಾಗಿ ಬರ್ತಕ್ಕಂಥದ್ದು. ಇಲ್ಲಿ ಕ್ರಮ ಉಂಟು. ಕಗೆ ಗನೇ ಬರಬೇಕು. ಸೊ ಇಲ್ಲಿ ಬಂದಿದೆ ಕ ಪದ ಸ್ಥಾನದಲ್ಲಿ ಗ ಸ್ಥಾನವು ಆದೇಶವಾಗಿ ಬಂದಿರೋದ್ರಿಂದ ಇದರ ಹೆಸರು ಜಸ್ತ್ವ ಸಂಧಿ. ಈಗ ಎರಡನೇದು ಚಿದಾನಂದ. ಚಿದಾನಂದ ಪದವನ್ನು ಬಿಡಿಸಿದಾಗ ಚಿತ್ ಪ್ಲಸ್ ಆನಂದ ಆಗುತ್ತದೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ಅಕ್ಷರಗಳಿಗೆ ಉತ್ತರ ಪದ ಯಾವುದಾದ್ರೂ ಆಗಿರ್ಬೋದು, ಸ್ವರ ಅಥವಾ ವ್ಯಂಜನ ಯಾವುದಾದ್ರೂ ಆಗಿರ್ಬೋದು. ಆದಾಗ ನಮಗೆ ಹೊಸದಾಗಿ ಸಿಕ್ಕಿರ್ತಕ್ಕಂಥ ಸಂಧಿ ಆದಾಗ ಸಂಧಿ ಪದ ಚಿದಾನಂದ ಆಗುತ್ತದೆ. ಇಲ್ಲಿ ತ ಅಕ್ಷರಕ್ಕೆ ದ ಅಕ್ಷರ ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಆದ್ದರಿಂದ ಇಲ್ಲಿ ಸಹ ಕ್ರಮ ಉಂಟಲ್ಲ, ತ ಕ ಚ ಟ ತ ಪಗಳಿಗೆ ಗ ಜ ಡ ದ ಬನೇ ಬರಬೇಕು ಅಂತ ಹೇಳಿರೋದು. ಸೊ ಹಾಗಾಗಿ ತ ಅಕ್ಷರಕ್ಕೆ ದ ಅಕ್ಷರವೇ ಆದೇಶವಾಗಿ ಬಂದಿದೆ. ಸೊ ಆದ್ದರಿಂದ ಇದು ಕೂಡ ಜಸ್ತ್ವ ಸಂಧಿ ಆಗುತ್ತೆ. ಸೊ ಮಕ್ಕಳೇ, ಇಲ್ಲಿಗೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.